ಗುಜರಾತ್ ರಾಜ್ಯದ ಅಹಮದಾಬಾದ್ ಜಿಲ್ಲೆಯ ಓದವ್ ಎಂಬ ಸ್ಥಳದಲ್ಲಿ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ನರು ಈಸ್ಟರ್ ಪ್ರಾರ್ಥನೆ ನಡೆಸುವಲ್ಲಿಗೆ ಬಜರಂಗ ದಳದವರು ನುಗ್ಗಿ ಹಾನಿ ಮಾಡಿದ್ದಾರೆ. ಬಜರಂಗ ದಳದವರಲ್ಲದ ವಿಶ್ವ ಹಿಂದೂ ಪರಿಷತ್ನವರು ಜೊತೆಗಿದ್ದು ದಾಂಧಲೆ ಮಾಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬಡಿಗೆಗಳನ್ನು ಹಿಡಿದಿದ್ದ ಬಲಪಂಥೀಯ ಕಾರ್ಯಕರ್ತರು ಜೈ ಶ್ರೀರಾಮ್ ಹರ ಹರ ಮಹದೇವ್ ಎಂದು ಕೂಗುತ್ತಾ ಕ್ರಿಶ್ಚಿಯನ್ನರ ಪ್ರಾರ್ಥನಾ ಸಭೆಯ ಮೇಲೆ ದಾಳಿ ಮಾಡಿದ್ದಾರೆ. ಹೆಂಗಸರನ್ನ ಹೊರಗೆ ಹೋಗ್ತಿರೋ ಇಲ್ಲವೋ ಎನ್ನುತ್ತಾ ದಬಾಯಿಸಿ ಗಂಡಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ದಾಳಿಯನ್ನ ಪ್ರತಿಭಟಿಸಿದವರು ಯಾರೇ ಆದರೂ ಹಲ್ಲೆಗೆ ಒಳಗಾದುದು ವಿಡಿಯೋದಲ್ಲಿ ಕಂಡುಬಂದಿದೆ. ಎಕ್ಸ್ಪೋಸ್ಟ್ನಲ್ಲಿ ವಿಡಿಯೋ ಹೊರಬಿದ್ದ ಮೇಲೆ ಪೊಲೀಸರು ಘಟನೆಯನ್ನ ದೃಢಪಡಿಸಿದ್ದಾರೆ. ಮತಾಂತರ ನಡೆಸಿದ್ದಾರೆ ಎಂದು ಬಜರಂಗ ದಳದವರು ಆರೋಪ ಮಾಡಿದ್ದಾರೆ. ವಿಮಲ್ ಪ್ರಕಾಶ್ ಸೊಸೈಟಿಯ ಸಮೀಪದ ರಾಜೇಂದ್ರ ಪಾರ್ಕ್ ಬಳಿ ಈ ಪ್ರಾರ್ಥನಾ ಸಭೆ ನಡೆದಿತ್ತು ಎಂದು ಇನ್ಸ್ಪೆಕ್ಟರ್ ಪ್ರತೀಕ್ ಜಿಂಜುವಾಡಿಯಾ ತಿಳಿಸಿದ್ದಾರೆ. ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.